ಶಾರುಖ್ ಖಾನ್ ನಟನೆಯ ಝೀರೋ ಚಿತ್ರದ ಎದುರು ಯಶ್ ನಟನೆಯ ಕೆಜಿಎಫ್ ರಿಲೀಸ್ ಆಗಿತ್ತು. ಯಶ್ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಮಾಯಿ ಮಾಡಿತ್ತು. ಅಷ್ಟೇ ಅಲ್ಲ, ಶಾರುಖ್ ಚಿತ್ರದ ಎದುರು ಯಶ್ ಸಿನಿಮಾ ಗೆದ್ದು ಬೀಗಿತ್ತು. ಈಗ ಕೆಜಿಎಫ್ 2 ರಿಲೀಸ್ಗೆ ತಯಾರಾಗಿ ನಿಂತಿದೆ. ಏಪ್ರಿಲ್ 14ರಂದು ಈ ಚಿತ್ರ ರಿಲೀಸ್ ಆಗ್ತಿದೆ. ಈವರೆಗೆ ಯಾವ ಸ್ಟಾರ್ ನಟರು ಇದೇ ಸಂದರ್ಭದಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡುವ ಬಗ್ಗೆ ಘೋಷಣೆ ಮಾಡಿಲ್ಲ. ಆದರೆ ಬಾಲಿವುಡ್ನ ಸ್ಟಾರ್ ನಟನ ಸಿನಿಮಾ ಇದೇ ದಿನಾಂಕದಂದು ಬಿಡುಗಡೆಯಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಈ ಮೂಲಕ ಕೆಜಿಎಫ್ 2 ಸಿನಿಮಾದ ಜೊತೆಗೆ ಸ್ಪರ್ಧೆಗೆ ಇಳಿಯಲಿದೆ. ಹಾಗಾದರೆ ಆ ಚಿತ್ರ ಯಾವುದು ಅಂದರೆ ಲಾಲ್ ಸಿಂಗ್ ಚಡ್ಡಾ. ಇಂಗ್ಲಿಷ್ನಲ್ಲಿ ತೆರೆಗೆ ಬಂದ ಫಾರೆಸ್ಟ್ ಗಮ್ ಚಿತ್ರದ ರಿಮೇಕ್ ಲಾಲ್ ಸಿಂಗ್ ಚಡ್ಡಾ. ಅಮೀರ್ ಖಾನ್ ಹೆಚ್ಚು ಇಷ್ಟಪಟ್ಟು ಈ ಸಿನಿಮಾವನ್ನು ನಿರ್ಮಿಸಿ ನಟಿಸುತ್ತಿದ್ದಾರೆ. ಕೋವಿಡ್ ಕಾರಣದಿಂದಾಗಿ ಚಿತ್ರದ ಶೂಟಿಂಗ್ ವಿಳಂಬವಾಗಿದೆ. ಇಲ್ಲವಾಗ್ತಿದ್ರೆ ಈ ಸಿನಿಮಾ ಈ ವರ್ಷ ಕ್ರಿಸ್ಮಸ್ ಹಬ್ಬದಂದು ತೆರೆ ಕಾಣಬೇಕಾಗಿತ್ತು. ಆದರೆ ಎಲ್ಲ ಕೆಲಸಗಳು ವಿಳಂಬವಾಗಿವೆ. ಹೀಗಾಗಿ ಲಾಲ್ ಸಿಂಗ್ ಚಡ್ಡಾ ಚಿತ್ರದ ರಿಲೀಸ್ ದಿನಾಂಕವನ್ನು ಮುಂದೂಡಲಾಗಿದೆ. ಈಗ ಕೇಳಿಬರುತ್ತಿರುವ ಮಾಹಿತಿಯ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಈ ಸಿನಿಮಾ ತೆರೆಗೆ ಬರ್ತಾ ಇದೆ. ಕೆಜಿಎಫ್ 2 ಸಿನಿಮಾದ ಎದುರು ಈ ಚಿತ್ರ ಸೆಡ್ಡು ಹೊಡೆಯಲಿದೆ ಎಂದು ಹೇಳಲಾಗ್ತಿದೆ. ಕೆಜಿಎಫ್ 2 ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಪ್ರಶಾಂತ್ ನೀಲ್ ನಿರ್ದೇಶನದ ಮೇಲೆ ಎಲ್ಲರಿಗೂ ದೊಡ್ಡ ಭರವಸೆ ಇದೆ. ಇನ್ನು ಚಿತ್ರತಂಡಕ್ಕೆ ಸಂಜಯ್ ದತ್, ರವೀನಾ ಟಂಡನ್ ಕೂಡ ಸೇರ್ಪಡೆಯಾಗಿದ್ದಾರೆ. ಮೇಕಿಂಗ್ನಲ್ಲೂ ಪ್ರಶಾಂತ್ ನೀಲ್ ಗಮನ ಸೆಳೆದಿದ್ದಾರೆ. ಈ ಎಲ್ಲ ಕಾರಣಕ್ಕೆ ಕೆಜಿಎಫ್ 2 ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಅಮೀರ್ ಖಾನ್ ಚಿತ್ರದ ಮುಂದೆ ಯಶ್ ಸಿನಿಮಾ ಗೆದ್ದು ಬೀಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಎನ್ನುವ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಕಳೆದ ಬಾರಿ ಶಾರುಖ್ಗೆ ಬೆವರಿಳಿಸಿದಂತೆ ಈ ಬಾರಿ ರಾಕಿ ಬಾಯ್ ಅಮೀರ್ ಖಾನ್ಗೆ ಮಣ್ಣು ಮುಕ್ಕಿಸಲಿದ್ದಾರೆ. ಏಕೆಂದರೆ ಈ ಬಾರಿ ಎಲ್ಲ ನಟರ ಅಭಿಮಾನಿಗಳು ಒಂದಾಗಿದ್ದಾರೆ. ಸ್ಟಾರ್ ವಾರ್ ಬಿಟ್ಟು ಎಲ್ಲ ಚಿತ್ರಗಳನ್ನು ನಮ್ಮ ಸಿನಿಮಾ ಎಂದು ಪ್ರೋತ್ಸಾಹಿಸುತ್ತಿದ್ದಾರೆ. ಹೀಗಾಗಿ ಕೆಜಿಎಫ್ 2 ಚಿತ್ರಕ್ಕೆ ಆನೆಬಲ ಬಂದಂತಾಗಿದೆ. ನಮ್ಮ ಕನ್ನಡ ಚಿತ್ರದ ಮುಂದೆ ತೊಡೆ ತಟ್ಟಿದ್ರೆ ಯಾವ ಕಾನಾದ್ರೇನಂತೆ, ಚಿಂದಿಯಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಿದ್ದಾರೆ ಕರುನಾಡ ಮಂದಿ. ಆಲ್ ದ ಬೆಸ್ಟ್ ರಾಕಿ ಬಾಯ್ ಆ್ಯಂಡ್ ಕೆಜಿಎಫ್ ಟೀಮ್. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.